ಬೆಂಗಳೂರಿನಲ್ಲಿ ನಡೆದ ಬೆಡ್ ದಂಧೆ ಸರ್ಕಾರಿ ವ್ಯವಸ್ಥೆಯೊಳಗೆ ನುಗ್ಗಿದ ಒಂದು ವ್ಯವಸ್ಥಿತ ಜಾಲ. ಬೆಡ್ ದಂಧೆ ಮಾಡಿದವರ ಮೇಲೆ 347 ಕೇಸು ದಾಖಲಿಸಬೇಕು ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಬೆಡ್ ದಂಧೆ ಕೊಲೆ ಮಾಡಿದ್ದಕ್ಕಿಂತ ಘೋರ ಅಪರಾಧ. ಇದು ಅಮಾನವೀಯ ಬೆಳವಣಿಗೆ. ಆರೋಪಿಗಳ ಮೇಲೆ ಕೊಲೆ ಕೇಸು ದಾಖಲು ಮಾಡಿ ಆ ಕಂಪನಿಯನ್ನು ಪೂರ್ತಿ ಬರ್ಖಾಸ್ತು ಮಾಡಬೇಕು. ಈ ಕೃತ್ಯದಲ್ಲಿ ಶಾಮೀಲಾದ ಎಲ್ಲರಿಗೂ ಉಗ್ರ ಶಿಕ್ಷೆ ಕೊಡಬೇಕು. ಶಾಶ್ವತವಾಗಿ ಅವರನ್ನು ಜೈಲಿನಲ್ಲಿ ಇಡಬೇಕು. ಪರಿಸ್ಥಿತಿ ದುರುಪಯೋಗ ಮಾಡುವವರು ರಾಕ್ಷಸರು ಎಂದಿದ್ದಾರೆ. ಅನ್ಹ್ಯೂಮ್ಯಾನಿಟಿ ಅಂತಾರೆ, ಮಾನವೀಯತೆ ಇಲ್ಲದೆ ನಡ್ಕೊಳ್ಳುವಂತ ವ್ಯವಸ್ಥೆಗೆ ಇದು ನಿಜವಾಗ್ಲೂ ಹೇಗೆ ಹೇಳಬೇಕೋ ಗೊತ್ತಿಲ್ಲ. ಆದರೆ ಒಂದು ವ್ಯವಸ್ಥಿತವಾದಂಥ ಜಾಲ ಸರ್ಕಾರದ ವ್ಯವಸ್ಥೆಯಲ್ಲಿ ನುಗ್ಗಿ ಅಲ್ಲಿ ಕೂಡ ಈ ರೀತಿ ಅವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ. ಆದರೆ ಯಾರಿದನ್ನು ಮಾಡಿದ್ದಾರೆ ಅವರಿಗೆ 307 ಅಂಡರಲ್ಲಿ ಕೇಸ್ ದಾಖಲು ಮಾಡಬೇಕು. ಕೊಲೆ ಮಾಡಿದಕ್ಕಿಂತ ದೊಡ್ಡ ಅಪರಾಧವನ್ನು ಅವರು ಮಾಡಿದ್ದಾರೆ. ಕೊಲೆ ಕೇಸನ್ನು ದಾಖಲು ಮಾಡಿ ಆ ಕಂಪನಿಯನ್ನು ಪೂರ್ತಿ ಬರ್ಖಾಸ್ತು ಮಾಡಬೇಕು. ಮತ್ತು ಅಲ್ಲಿರುವಂಥ ಯಾರಿದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ಕೊಡುವಂಥ, ಅವರನ್ನು ಪರ್ಮನೆಂಟ್ ಆಗಿ ಜೈಲಲ್ಲಿರುವಂಥ ಶಿಕ್ಷೆಯನ್ನು ಕೊಡಬೇಕು. ಆಗ ಉಳಿದವರಿಗೆ ಈ ಧೈರ್ಯ ಬರೋದಿಲ್ಲ ಮತ್ತು ಉಳಿದವರಿಗೆ ಬುದ್ಧಿ ಕಲಿಸಿದಾಗೆ ಕೂಡ ಆಗುತ್ತೆ. ಆದರೆ ವ್ಯವಸ್ಥೆಯ ಮಿಸ್ಯೂಸನ್ನು ಮಾಡುವಂಥವರಿಗೆ, ವ್ಯವಸ್ಥೆ ಪರಿಸ್ಥಿತಿಯನ್ನ ಈ ರೀತಿ ತನ್ನ ಲಾಭಕ್ಕಾಗಿ ಮಿಸ್ಯೂಸ್ ಮಾಡುವಂತ. ಇನ್ನು ಇದೇ ಸಂದರ್ಭ ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆ ವಿಚಾರವಾಗಿ ಮಾತನಾಡಿದ ಅವರು, ಉಡುಪಿ ಜಿಲ್ಲೆಗೆ ಸಮರ್ಪಕ ಆಕ್ಸಿಜನ್ ಪೂರೈಕೆ ಆಗುತ್ತದೆ. ಸರ್ಕಾರದ ಚಾಮರಾಜನಗರ ಘಟನೆ ನಂತರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದೆ. ಪರಸ್ಪರ ಜಿಲ್ಲೆಯ ಜೊತೆ ಹೊಂದಾಣಿಕೆ ಮಾಡಲಾಗುತ್ತಿದೆ. ಎಲ್ಲಾ ಸಂಸದರು ದೆಹಲಿಯ ಜೊತೆ ಸಂಪರ್ಕದಲ್ಲಿದ್ದೇವೆ. ಸಾಮರ್ಥ್ಯ ಮೀರಿ ಆಕ್ಸಿಜನ್ ಉತ್ಪಾದನೆಯಾಗುತ್ತಿದೆ. ಆಕ್ಸಿಜನ್ ಉತ್ಪಾದನೆ ಹೆಚ್ಚಳ ಮಾಡುವುದೊಂದೇ ಸದ್ಯಕ್ಕಿರುವ ಪರಿಹಾರ. ಕೇಂದ್ರ ಸರ್ಕಾರ ಎಲ್ಲಾ ಪ್ರಯತ್ನ ಮಾಡುತ್ತಿದೆ. ಪಿಎಂ ಕೇರ್ ಮೂಲಕ ಪ್ರತಿ ತಾಲೂಕಿನಲ್ಲೂ ಆಕ್ಸಿಜನ್ ಉತ್ಪಾದನೆಗೆ ಹಣಕಾಸು ನೆರವು ನೀಡುತ್ತಿದ್ದು, ತಾಲೂಕು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಉತ್ಪಾದನೆಗೆ ಒತ್ತು ನೀಡಲಾಗಿದೆ. ಮೂರನೇ ಅಲೆ ಇದಕ್ಕಿಂತ ಕೆಟ್ಟದಾಗಿರುತ್ತೆ ಎಂಬುದನ್ನು ಅರಿತಿದ್ದೇವೆ. ಹೀಗಾಗಿ 4 ಪಟ್ಟು ಹೆಚ್ಚು ರೋಗಿಗಳನ್ನು ನಿಭಾಯಿಸಲು ಕ್ರಮ ರೂಪಿಸುತ್ತೇವೆ ಎಂದಿದ್ದಾರೆ. ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಮತ್ತು ಇಂಡಸ್ಟ್ರಿಗಳಲ್ಲಿ ನಿರಂತರವಾಗಿ ಉತ್ಪಾದನೆ ಆಗ್ತಾ ಇದೆ. ಕೆಲವು ಭಾಗದಲ್ಲಿ ಅಲ್ಲಿರುವಂಥ ಮಿಸ್ಮ್ಯಾನೇಜ್ಮೆಂಟಿನ ಕಾರಣಕ್ಕಾಗಿ, ಆಕ್ಸಿಜನ್ನ ಕೊರತೆಯ ಕಾರಣಕ್ಕಾಗಿ ಇವತ್ತು ರೋಗಿಗಳು ಸಾವನ್ನಪ್ಪಿದ್ದು ಕೂಡ ನಾವು ನೋಡಿದ್ದೀವಿ. ನಮ್ಮ ಜಿಲ್ಲೆಗೆ ಅಥವಾ ಬೇರೆ ಜಿಲ್ಲೆಗೆ ಕೂಡ ಅವತ್ತಿನ ಪೇಷಂಟ್ಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಆಕ್ಸಿಜನನ್ನು ತರಿಸ್ಕೊಳ್ಳುವಂಥದ್ದನ್ನು ಈಗಾಗಲೇ ನಮ್ಮ ಜಿಲ್ಲಾಡಳಿತ ಮಾಡ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಉತ್ಪಾದನೆ ಆಗುವಂಥ, ಆಸ್ಪತ್ರೆಗಳಲ್ಲಿ ಉತ್ಪಾದನೆ ಆಗುವಂಥ ಆಕ್ಸಿಜನ್, ಅದರ ಜೊತೆಗೆ ಇವತ್ತು ಬೇರೆ ಭಾಗಗಳಿಂದ ಕೂಡ ಆಕ್ಸಿಜನ್ ತರುವುದನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನು ಚಾಮರಾಜನಗರದ ಘಟನೆ ನಂತರ ತಗೊಂಡಿದೆ. ಯಾವುದೇ ರೀತಿಯಲ್ಲಿ ಆಕ್ಸಿಜನ್ ಕೊರತೆ ಆಗದ ರೀತಿಯಲ್ಲಿ ಮತ್ತು ಪರಸ್ಪರ ಜಿಲ್ಲೆಗಳಲ್ಲಿ ಕೋಆರ್ಡಿನೇಷನ್ ಮಾಡೋ ರೀತಿಯಲ್ಲಿ, ಒಂದು ಜಿಲ್ಲೆಯಲ್ಲಿ ಹೆಚ್ಚು ಪೇಷಂಟ್ ಇದ್ದಾರೆ